ಸಂತೋಷದ ವಾರ್ತೆಯಿಂದ ನಾನು ನೆಗಡಾಡಿದೆ. ಓ ದೊಡ್ಡ ಸಂತೋಷ ಒಳಗಿಂದ ಕೂಡಿ ಬಂತು. ಆದರೆ ಕಡೆಗೆ ಹೇಳಿದ ಮಾತು ಯಾರು? ಯಕ್ಷ. ಯಕ್ಷನು ಬಂದರೆ ನನಗೆ ಲಕ್ಷ್ಯ ಇಲ್ಲ. ಯಾರು ಬರಲಿ, ನನ್ನ ತೀರ್ಥರೂಪರನ್ನು ಕಂದವರನ್ನು ಬಿಡುವೆನಾ? ಹೀಗೆಲೆ ಹೋಗಿ ಯಕ್ಷನ ತುಂಡು ತುಂಡು ಮಾಡಿ ಬರ್ತೇನೆ. ನಯನಾಡಿದ ನುಡಿಗೆ ಮಾಲಿನಿ ಮಗ ಮಹಿಷ ತಗಡೆ ಬಾ ಅಂತ ಹೇಳಿದ್ದೀನಿ. ಯಾವಾಗಲ ಹಾಗೆ ಕರೆ ಅಲ್ಲ, ದೀರ್ಘವಾದ ಕರೆ. ಬಂದಿದ್ದೇನೆ ಎಲ್ಲ ಆಟವನ್ನು ಬದಿಗಿಡಿಸಿ ಓಡೋಡಿ ಬಂದ. ಓಡೋಡಿ ಬಂದಂತ ದೃಶ್ಯವೇ ಬೇರೆ. ಯಾವಾಗಲೂ ಬರುವಾಗ ಎತ್ತಿ ಒತ್ತಿ ಮುತ್ತಾಡಿ ಮುಟ್ಟಿಸುವಂತ ಅಮ್ಮನನ್ನ ಕಣ್ಣೀರಿನ ಸುರಿಮಳೆ ತಲೆಗೆ ಬೀಳುತ್ತೇನೆ ಅಮ್ಮ. ನೋಡುತ್ತೇನೆ ಅಷ್ಟೇ, ಹಣೆಯಲ್ಲಿ ತಿಲಕ ಇಲ್ಲ, ಕಣ್ಣೀರಿನ ಸುರಿಮಲೆ ಯಾರಿಂದಾಯಿತು? ಹರಿಯೋ ನಾನು ಏನಾದರೂ ತೊಂದರೆ ಮಾಡಿದ್ದಾರೆ ಅಲ್ಲ. ನಮ್ಮಲ್ಲಿರುವಂತ ಪಡೆಗಳು